ಅದು ಅಕ್ಟೋಬರ್ 2011. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಬಸ್ ಕಂಡಕ್ಟರ್ ಆಗಿದ್ದ ಪರಿಮಳ ಗಂಡ ಅಶೋಕ್ ಬಳ್ಳಾರಿ ಹತ್ತಿರ ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪುತ್ತಾರೆ. ಅಶೋಕ್ ಹಾಗೂ ಪರಿಮಳಗೆ ಇಬ್ಬರು ಹೆಣ್ಣು ಮಕ್ಕಳು. ಒಬ್ಬಳು 8ನೇ ಕ್ಲಾಸ್ನಲ್ಲಿ ಓದುತ್ತಿದ್ದರೆ ಇನ್ನೊಬ್ಬಳು 10ನೇ ಕ್ಲಾಸಿನಲ್ಲಿ ಓದುತ್ತಾ ಇದ್ದಳು. ಇಬ್ಬರು ತಮ್ಮ ತಮ್ಮ ತರಗತಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ದರು. ಒಬ್ಬಳು ಮುಂದೆ ರೋಹಿಣಿ ಸಿಂಧೂರಿ ತರ IAS ಆಫೀಸರ್ ಆಗಬೇಕೆಂದು ಬಯಸಿದ್ದರೆ ಇನ್ನೊಬ್ಬಳು ಕಿರಣ್ ಬೇಡಿ ತರ IPS ಆಫೀಸರ್ ಆಗಬೇಕೆನ್ನುವ ಕನಸನ್ನ ಹೊಂದಿದ್ದಳು. ಪರಿಮಳ ಮನೆಯಲ್ಲಿಯೇ ಅಡುಗೆ ಮಾಡಿ ಅಪಾರ್ಟ್ಮೆಂಟ್ ಅಲ್ಲಿ ಇರುವ ಮನೆಗಳಿಗೆ ಊಟಗಳನ್ನ ಸಪ್ಲೈ ಮಾಡುತ್ತಿದ್ದಳು. ಆದರೆ ಗಂಡನ ಸಾವಿನ ನಂತರ ಅವರ ಜೀವನ ದಿಕ್ಕಾಪಾಲಾಗಿ ಹೋಗಿತ್ತು. ಮನೆಯಲ್ಲಿ ಊಟಕ್ಕೂ ಗತಿಯಿಲ್ಲದ ಪರಿಸ್ಥಿತಿ ಆಗಿ ಹೋಗಿತ್ತು. ಮನೆಯ ಪರಿಸ್ಥಿತಿ ಕಂಡು ದೊಡ್ಡ ಮಗಳು ಸವಿತಾ ಬೇರೆ ಒಂದು ಮನೆಯಲ್ಲಿ ಕೆಲಸ ಮಾಡಲು ಮುಂದಾಗುತ್ತಾಳೆ. ಆದರೆ ಅವಳು ಹೋಗುತ್ತಿದ್ದ ಆ ಮನೆಯ ಮಾಲೀಕ ಆ ಚಿಕ್ಕ ಹುಡುಗಿಯ ಮೇಲೆ ಕಣ್ಣು ಇಟ್ಟು ಅವನ ಹೆಂಡತಿ ಇಲ್ಲದಿರುವ ಸಂದರ್ಭದಲ್ಲಿ ಆ ಹುಡುಗಿಯ ಮೇಲೆ ಬಲಾತ್ಕಾರ ಮಾಡಿಬಿಡುತ್ತಾನೆ. ಈ ವಿಷಯ ಅಲ್ಲಿ ಸಮಾಜದಲ್ಲಿ ಗೊತ್ತಾಗುತ್ತದೆ ಎಂದು ಸವಿತಾ ಮನೆಗೆ ಬಂದು ಯಾರೂ ಇಲ್ಲದ ಸಮಯದಲ್ಲಿ ಆತ್ಮಹತ್ಯೆಗೆ ಶರಣಾಗುತ್ತಾಳೆ. ಆದರೆ ಅವಳ ಸಾವಿನ ಹಿಂದೆ ಅಥವಾ ಅವಳ ಆತ್ಮಹತ್ಯೆ ಹಿಂದೆ ಯಾರಿದ್ದಾರೆ ಎಂಬುದು ಯಾರಿಗೂ ಕೂಡ ಗೊತ್ತೇ ಆಗುವುದಿಲ್ಲ. ಬಡತನ ಹಾಗೂ ಡಿಪ್ರೆಷನ್ ಇಂದ ಆತ್ಮಹತ್ಯೆ ಮಾಡಿಕೊಂಡಿರಬೇಕೆಂದು ಸುತ್ತಮುತ್ತಲಿನ ಜನ ಹಾಗೂ ಪೊಲೀಸರು ಕೂಡ ಅದನ್ನೇ ಭಾವಿಸುತ್ತಾರೆ. ಗಂಡ ತೀರಿ ಹೋದ ಒಂದೇ ತಿಂಗಳಲ್ಲಿ ಪರಿಮಳ ತನ್ನ ಮಗಳನ್ನು ಕೂಡ ಕಳೆದುಕೊಳ್ಳುತ್ತಾಳೆ. ಜೀವನದಲ್ಲಿ ಒಂದರ ಮೇಲೊಂದು ಏಟು ಬಿದ್ದು ಜೀವನವೇ ಬೇಡ ಎಂದು ಇನ್ನೊಬ್ಬ ಮಗಳ ಜೊತೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂಬ ವಿಚಾರ ಮಾಡುತ್ತಾಳೆ. ಆದರೆ ಚಿಕ್ಕ ಮಗಳು ಸ್ಮಿತಾ ಅಂತಹ ದುಃಖದಲ್ಲಿಯೂ ತನ್ನ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುತ್ತಾಳೆ. ಇದನ್ನು ಕಂಡು ಪರಿಮಳ ತನ್ನ ಮಗಳಿಗಾದರೂ ಬದುಕಬೇಕೆಂಬ ಛಲ ಮಾಡುತ್ತಾಳೆ ಹಾಗೂ ಅವಳ ಕನಸುಗಳನ್ನು ನನಸು ಮಾಡಲು ಮುಂದಾಗುತ್ತಾಳೆ. ಮುಂದೆ ಯಾರ ಮುಂದೆನೂ ಅಂಗಲಾಚದೆ ಯಾರ ಮನೆ ಮುಂದೆ ಹೋಗದೆ ತನ್ನ ಮಾಂಗಲ್ಯವನ್ನ ಮಾರಿ ಸ್ವತಃ ತಾನೊಂದು ರಸ್ತೆ ಬದಿಯಲ್ಲಿ ರೊಟ್ಟಿ ಮಾಡುವ ಅಂಗಡಿಯನ್ನ ಪ್ರಾರಂಭಿಸುತ್ತಾಳೆ. ಪ್ರತಿನಿತ್ಯ ಪೊಲೀಸರ ಕಾಟ. ಬೆಳಗ್ಗೆಯಿಂದ ಸಾಯಂಕಾಲ ದುಡಿದರೂ ಕೆಲವೊಮ್ಮೆ 100 ರೂಪಾಯಿ ಕೂಡ ಉಳಿಯುತ್ತಿರಲಿಲ್ಲ. ಆದರೂ ಛಲ ಬಿಡದ ಪರಿಮಳ ಮಳೆ ಬಿಸಿಲು ಅನ್ನದೇ ರಾತ್ರಿ 10 ಗಂಟೆವರೆಗೆ ರಸ್ತೆ ಮೇಲೆ ನಿಂತು ಅಡುಗೆಯನ್ನ ಮಾಡಿ ಕೇವಲ 5 ರೂಪಾಯಿಗೆ ಒಂದು ರೊಟ್ಟಿಯನ್ನು ಕೊಟ್ಟು ಸಂಪಾದನೆಯನ್ನ ಮಾಡುತ್ತಿರುತ್ತಾಳೆ. ಹೀಗೆ ಬಿಸಿಲು ಗಾಳಿ ಮಳೆ ಅನ್ನದೇ ಕಷ್ಟಪಟ್ಟು ಪರಿಮಳ ದುಡಿಯುತ್ತಾಳೆ. ಕೆಲವೇ ದಿನಗಳಲ್ಲಿ ಪರಿಮಳ ರೊಟ್ಟಿ ಅಂಗಡಿ ಆ ಏರಿಯಾದಲ್ಲಿ ಹೆಸರುವಾಸಿಯಾಗುತ್ತದೆ. ಇದ್ದಕ್ಕಿದ್ದ ಹಾಗೆ ವ್ಯಾಪಾರ ಜೋರಾಗುತ್ತದೆ. ನೋಡುತ್ತಲೇ ಮೊದಲು ದಿನಕ್ಕೆ 500 ರೂಪಾಯಿ ವ್ಯಾಪಾರ ಆಗುತ್ತಿದ್ದ ಜಾಗದಲ್ಲಿ ಈಗ 5,000 ರೂಪಾಯಿ ವ್ಯಾಪಾರ ಆಗುತ್ತಿದೆ. ಇಡೀ ವಾರಂಗಲ್ ನಗರದಲ್ಲಿ ಪರಿಮಳ ರೊಟ್ಟಿ ಅಂಗಡಿ ಎಂದೇ ಹೆಸರುವಾಸಿಯಾಗುತ್ತದೆ. ಒಂದು ದಿನ ಸಾಯಂಕಾಲ ಯಾರೋ ಇಬ್ಬರು ಬೈಕ್ ಮೇಲೆ ಬಂದು ಪರಿಮಳ ಆಂಟಿ ಮಾಡಿದಂತಹ ರೊಟ್ಟಿಯನ್ನು ತಿಂದು ಜೊತೆಗೆ ಪಾರ್ಸಲ್ ಅನ್ನು ಕೊಟ್ಟಿಕೊಂಡು ಹೋಗುತ್ತಾರೆ. ಅದು ರಾತ್ರಿ 10:30. ಪರಿಮಳ ತನ್ನ ಎಲ್ಲ ಕೆಲಸವನ್ನ ಮುಗಿಸಿ ಪ್ಯಾಕ್ ಮಾಡಿ ಪ್ರತಿದಿನ ಒಂದು ಆಟೋದಲ್ಲಿ ಸಾಮಾನನ್ನು ಹಾಕಿ ಮನೆಗೆ ಎಲ್ಲ ವಸ್ತುಗಳನ್ನು ಇಡುವುದು ರೂಢಿಯಾಗಿತ್ತು. ಆ ಪರಿಚಯದ ಆಟೋ ಡ್ರೈವರ್ ಅಲ್ಲಿದ್ದ ಸಾಮಾನುಗಳನ್ನು ತನ್ನ ಲಗೇಜ್ ಆಟೋದಲ್ಲಿ ಹಾಕಿ ಮನೆಗೆ ಹೋಗಿ ಅದನ್ನು ಡಂಪ್ ಮಾಡುತ್ತಿದ್ದ. ಪರಿಮಳ ಸುಸ್ತಾಗಿ ಇನ್ನೇನು ಪಾತ್ರೆಗಳನ್ನು ತೊಳೆಯಬೇಕೆಂದು ಎಲ್ಲ ಲಗೇಜನ್ನು ತೆಗೆದಾಗ ಆ ಪಾತ್ರೆಯ ಮಧ್ಯದಲ್ಲಿ ಒಂದು ಚೀಲ ಕಾಣುತ್ತದೆ. ಅದು ಒಂದು ಅಪರಿಚಿತ ಚೀಲವಾಗಿತ್ತು. ಕಾರಣ ಅದು ಅವಳಿಗೆ ಸಂಬಂಧಪಟ್ಟಿದ್ದಲ್ಲ. ಅದಕ್ಕೆ ಆ ಡ್ರೈವರ್ ಅಲ್ಲಿ ಯಾಕೆ ಇಟ್ಟನೆಂದು ಅದು ಕೂಡ ಗೊತ್ತಾಗುವುದಿಲ್ಲ. ಆಗ ಡ್ರೈವರ್ನ್ನು ಕರೆದು ಪರಿಮಳ ಕೇಳುತ್ತಾಳೆ, ಇದು ಯಾರ ಚೀಲ ಎಂದು. ಆಗ ಡ್ರೈವರ್, ಇಲ್ಲ ಅಮ್ಮ, ಇದು ನಿಮ್ಮದೇ ಚೀಲ, ಅಲ್ಲಿ ನಿಮ್ಮ ಅಂಗಡಿಯಲ್ಲಿತ್ತು, ನಾನು ಅದನ್ನು ತೆಗೆದು ಅಲ್ಲಿ ಇಟ್ಟಿದ್ದೇನೆ ಎಂದು ಅಷ್ಟೇ ಹೇಳಿ ತನ್ನ ಆಟೋವನ್ನು ಹತ್ತಿ ತನ್ನ ಮನೆಗೆ ಹೋಗುತ್ತಾನೆ. ಪರಿಮಳಗೆ ನಿಜಕ್ಕೂ ಆಶ್ಚರ್ಯವಾಗುತ್ತದೆ. ಯಾಕಂದ್ರೆ ಅವಳಿಗೆ ಗೊತ್ತು ಅವಳ ಸಾಮಾನುಗಳು ಯಾವುದು ಎಂದು. ಕೊನೆಗೆ ಯಾವುದಕ್ಕೂ ಆ ಚೀಲವನ್ನು ತೆಗೆಯಬೇಕೆಂದು ತೆಗೆದು ನೋಡಿದಾಗ ಅವಳಿಗೆ ಆಶ್ಚರ್ಯ. ಯಾಕಂದ್ರೆ ಅದರಲ್ಲಿ ಇದ್ದಿದ್ದು ಕಂತೆ ನೋಟುಗಳು. ನಿಜಕ್ಕೂ ಅಷ್ಟೊಂದು ದುಡ್ಡನ್ನು ನೋಡಿದ ಪರಿಮಳ ಕ್ಷಣಕಾಲ ಮಾತೇ ಬರದೆ ಹಾಗೆ ಆಗುತ್ತದೆ.
ಮಗಳು ಊಟ ಮಾಡಿ ಮಲಗಿದ್ದಳು. ಅವಳಿಗೆ ಈ ವಿಷಯ ಏನು ಗೊತ್ತಾಗೋದಿಲ್ಲ. ಈ ಚೀಲ ನೋಡಿದರೆ ಯಾವುದೋ ಒಂದು ಹಳೆಯ ಚೀಲವಾಗಿತ್ತು. ಇದರಲ್ಲಿ ದುಡ್ಡು ಇದೆ ಎಂದು ಯಾರು ಕೂಡ ಊಹಿಸಲು ಸಾಧ್ಯವೇ ಇರಲಿಲ್ಲ. ಯಾರು ಈ ದುಡ್ಡನ್ನ ಕಳೆದುಕೊಂಡಿದ್ದಾರೋ ಅಥವಾ ಬಿಟ್ಟು ಹೋಗಿದ್ದಾರೋ, ನೆನಪು ಹಾರಿ ಹೋಗಿದ್ದಾರೋ ಮರುದಿನ ಬಂದೇ ಬರುತ್ತಾರೆ ಎಂದು ಪರಿಮಳ ಅಂದುಕೊಂಡಿದ್ದಳು. ಇಲ್ಲವಾದರೆ ಪೊಲೀಸರಿಗೆ ಕೊಡೋಣ ಎಂದು ಭಾವಿಸಿದ್ದಳು. 2-3 ದಿನ ಆದರೂ ಆ ಹಣವನ್ನು ಕೇಳಿಕೊಂಡು ಯಾರು ಕೂಡ ಬರುವುದಿಲ್ಲ. ಮನೆಯಲ್ಲಿ ಅಷ್ಟೊಂದು ಹಣವನ್ನು ಇಟ್ಟುಕೊಂಡು ಪರಿಮಳಗೆ ಹೆದರಿಕೆ ಆಗುತ್ತಿತ್ತು. ಇದೇ ಕಾರಣ ಒಂದು ವಾರ ನೋಡಿ ಮುಂದೆ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗುತ್ತಾಳೆ. ಆ ಹಣವನ್ನು ಕೊಡಬೇಕೆಂದು ನಿರ್ಧಾರ ಮಾಡುತ್ತಾಳೆ. ಅದು ಸಾಯಂಕಾಲದ ಸಮಯ. ಪೊಲೀಸ್ ಠಾಣೆಗೆ ಹೋದಾಗ ಅಲ್ಲಿದ್ದ ಸಬ್ ಇನ್ಸ್ಪೆಕ್ಟರ್ ಸಿಗರೆಟ್ ಅನ್ನು ಸೇದಿ ಗಂಟಲೆ ಪೂರ್ತಿ ಕೊಡದಿದ್ದ. ಆ ಇನ್ಸ್ಪೆಕ್ಟರ್ ಪರಿಮಳನ್ನು ನೋಡಿ, ನಿನ್ನ ರೊಟ್ಟಿಗಳು ಎಷ್ಟು ಚೆನ್ನಾಗಿರುತ್ತದೆಯೋ ಅಷ್ಟೇ ನೀನು ಚೆನ್ನಾಗಿದ್ದೀಯಾ ಎಂದು ಕೆಲವು ಅವಾಚ್ಯ ಶಬ್ದಗಳಿಂದ ಅವಳನ್ನ ಮಾತನಾಡುತ್ತಾನೆ. ಅವನ ಕೆಟ್ಟ ನಡವಳಿಕೆಯನ್ನು ಕಂಡು ಪರಿಮಳ ಇಂಥವರಿಗೆ ದುಡ್ಡು ಕೊಟ್ಟರೆ ಇವರೇ ತಿಂದು ತೇಗುತ್ತಾರೆ ಎಂದು ವಾಪಸ್ಸು ದುಡ್ಡು ತಂದು ಮನೆಯಲ್ಲಿ ಇಡುತ್ತಾಳೆ. ಮರುದಿನ ಒಂದು ನಿರ್ಧಾರ ಮಾಡುತ್ತಾಳೆ. ಅದೇನೆಂದರೆ, ಇದು ಯಾರದೋ ದುಡ್ಡು, ಇದು ತನ್ನ ಸ್ವಂತ ದುಡ್ಡಲ್ಲ, ಈ ದುಡ್ಡನ್ನ ಸಮಾಜ ಸೇವೆಗೆ ಬಳಸುತ್ತೇನೆ ಎಂದು ನಿರ್ಧಾರ ಮಾಡುತ್ತಾಳೆ. ಹೌದು, ಅಂದಿನಿಂದ ತನ್ನ ಕಡೆಯಿಂದ 10 ಜನ ಬಡವರಿಗೆ ಫ್ರೀಯಾಗಿ ಊಟ ಕೊಡಲು ನಿರ್ಧಾರ ಮಾಡುತ್ತಾಳೆ. ಅಂದಿನಿಂದ ಪ್ರತಿದಿನ ಪರಿಮಳ ರಸ್ತೆ ಬದಿಯ ಹೋಟೆಲ್ನಲ್ಲಿ 10 ಜನಕ್ಕೆ ತೃಪ್ತಿಯಾಗುವಷ್ಟು ಊಟ ನೀಡಿ ಪರಿಮಳ ಸಮಾಜ ಸೇವೆಯನ್ನ ಮಾಡಿಕೊಂಡು ಬರುತ್ತಿದ್ದಳು. ಈ ವಿಷಯ ನಡೆದು ಈಗ 10 ವರ್ಷಗಳ ಮೇಲಾಗಿವೆ. ಈಗ ಪರಿಮಳ ಹೈದರಾಬಾದ್ನಲ್ಲಿ ಒಂದು ದೊಡ್ಡ ರೆಸ್ಟೋರೆಂಟ್ ಅನ್ನೇ ನಡೆಸುತ್ತಿದ್ದಾಳೆ. ಹಾಗೆಯೇ ಈಗಲೂ ಕೂಡ ಪರಿಮಳ ಪ್ರತಿನಿತ್ಯ 10 ಜನಕ್ಕೆ ಬಡ ಬಗ್ಗರಿಗೆ ತಮ್ಮ ಹೋಟೆಲ್ನಲ್ಲಿ ಊಟ ನೀಡುವ ಸೇವೆಯನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಆದರೆ ಇತ್ತೀಚೆಗೆ ಪರಿಮಳಗೆ ಸಿಕ್ಕ ಆ ದುಡ್ಡಿನ ಚೀಲವನ್ನು ಬಿಟ್ಟು ಹೋದ ವ್ಯಕ್ತಿ ಯಾರೆಂದು ಗೊತ್ತಾಗಿದೆ. ಹೌದು, ತನ್ನ ಮಗಳ ಆತ್ಮಹತ್ಯೆಗೆ ಕಾರಣವಾದ ಆ ವ್ಯಕ್ತಿಯೇ ಅವನು ಮಾಡಿದ ತಪ್ಪು ಎಂದು ಅನಿಸಿ ಪ್ರಾಯಶ್ಚಿತ್ತ ಪಡಲು ಈ ರೀತಿ ಮಾಡಿದ್ದಾನೆ ಎಂದು ಪರಿಮಳಿಗೆ ಒಂದು ಪತ್ರದ ಮೂಲಕ ಗೊತ್ತಾಗುತ್ತದೆ. ಆದರೆ ಅಂದಿನಿಂದ ಇಲ್ಲಿವರೆಗೆ ಆ ವ್ಯಕ್ತಿ ಪತ್ತೆಯಾಗಿಲ್ಲ. ಆದರೆ ತಾನು ಕಳೆದುಕೊಂಡಿದ್ದನ್ನ ಮತ್ತೆ ಪಡೆಯಲು ಸಾಧ್ಯವಿಲ್ಲ ಎಂದು ತನ್ನ ಜೀವನವನ್ನ ಪರಿಮಳ ತನ್ನ ಮಗಳೊಂದಿಗೆ ಸಾಗಿಸುತ್ತಿದ್ದಾಳೆ. ಸ್ನೇಹಿತರೆ, ನೋಡಿದಿರಾ ಯಾವ ರೀತಿ ಜೀವನದಲ್ಲಿ ಏನೆಲ್ಲ ಘಳಿಗೆಗಳು ನಡೆದು ಹೋಗುತ್ತವೆ ಎಂದು? ನಿಮ್ಮ ಪ್ರಕಾರ ಪರಿಮಳ ಮಾಡಿದ್ದು ಸರಿಯೇ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಅಚ್ಚರಿಯ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.